దాది సింపుల్ ಬಾಯ್ ಕಾತು ಕಾಡು ಸುಣ್ಣಾದು ಪೋಯೆ ದಾಯಿ ನಾಲರೆ ಕೀರ್ ಲೈವ್ ಮಲ್ಪೆ ಬಂತಿನತೆ ಸಿಂಪಲ್ ಬಾಯ್ ಯಾನ್ ತೂದು ತೂದು ಸಾಕಾಣೆ ಇಂಕು ನಾರ್ದು ಸಾಕಾಣೆ ಇಂಕು ಈನ ಲೈವ್ನೆ ಎಕ್ಕರಿಂಜೆಲ್ಲ ತೂಪಿನಿ ಲೈವ್ ಬರ್ಪೆರ ಸಿಂಪಲ್ ಬಾಯ್ ಲೈವ್ ಬರ್ಪೆರ ಅಂದ್ ಓಲ್ಲ ಇರ ಪತ್ತನೆ ಇಜ್ಜಿ ಸಿಂಪಲ್ ಬಾಯ್ ಹಾಯ್ ಸಂಗೀತ ಸಿಸ್ಪಾನಂದುಲೆ ನಮ್ಮ ಜಗ್ಗು ಚಾನಲ್ದಾರ ಜಗ್ಗನ್ನೇ ಬರ್ತೀರಿ ಹಾಯ್ ದುರ್ಗಾ ಸಂಗೀತ ಮೇಡಮ್ ಮನದಲ್ಲಿ ಥ್ಯಾಂಕ್ ಯು ಜಗ್ಗಣ್ಣ ವೆಲ್ಕಮ್ ಟು ಮೈ ಲೈವ್ ಸಿಂಪಲ್ ಬಾಯ್ ವೆಲ್ಕಮ್ ಟು ಮೈ ಲೈವ್ ದಾನೆ ಪೊರ್ತು ದಾದಿ ಸಿಂಪಲ್ ಬಾಯ್ ನಾಲೆರೆ ಕೀರ್ ಮಲ್ಪೆ ಬಂತಿನತೆ ಯಾನ್ ಬರ್ಪೆ ಬಂತಿನತೆ ಈರುಂಡತೆ ಸಿಂಪಲ್ ಬಾಯ್ ಮಲ್ದಿನೇ ಇಜ್ಜಿ ಯಾನ್ ನಾಲೆರೆಗೆ ಮಲ್ದುವೆ ಸೆಕೆಂಡ್ ಲೈಕ್ ಡನ್ ಅಕ್ಕ ಅಂತ ಬರೋದಿಲ್ಲ ಅಣ್ಣಪ್ಪ ಅನ್ನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣಪ್ಪ ಅವರೇ ವೆಲ್ಕಮ್ ಟು ಮೈ ಲೈವ್ ಬಿರೇಲ್ ಕೊರಿಯಾ ಥ್ಯಾಂಕ್ ಯು ಸಿಂಪಲ್ ಬಾಯ್ ಥ್ಯಾಂಕ್ ಯು ಅಣ್ಣಪ್ಪ ಅನ್ನಿ ಸೂಪರ್ ಮನೊಂದುಲ್ಲೇರು ಥ್ಯಾಂಕ್ ಯು ಸಪೋರ್ಟಿಂಗ್ ಉಳ್ಳೇರು ಅಣ್ಣಪ್ಪ ಥ್ಯಾಂಕ್ ಯು ಕಿಚನ್ ಕ್ವೀನ್ ಗೀತಾ ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ಸಿಸ್ ವೆಲ್ಕಮ್ ಟು ಮೈ ಲೈವ್ ಕುದ್ರೆ ಯಾ ನೀರೇನು ಕಾಪುನಿ ಇಜ್ಜೆ ಸಿಂಪಲ್ ಬಾಯ್ ಯಾ ನೀರು ಮಲ್ಪೆ ಬನ್ನಿರತ್ತೆ ಪಣೇನು ಸಂಜೆ ಬಂಡಲ್ಲ 6 ಗಂಟೆಗೆ ಕ್ಯಾನ್ ಮಲ್ಪೆ ಅಕ್ಕ ಈ ಮಲ್ಪೆ ಬಣ್ಣ ಐ ಕ್ಯಾನ್ ಬನ್ನಿ 4 ಕ್ಯಾನ್ ಮಲ್ಪೆ ಬನ್ನಿ ಐ ಕೇರ್ ಬಣ್ಣ 4 ಕ್ಯಾನ್ ಮಲ್ಪೆ ಅಂಚೆ ಲೇಟ್ ನಾನು 5 ಗಂಟೆ ಬರ್ತೀನಿ ಸೂಪರ್ ಬಂದು ನಮ್ಮ ಅಣ್ಣಪ್ಪ ಅಣ್ಣಿ ಕಿಚನ್ ಕ್ವೀನ್ ಗೀತಾ ಸಿಸ್ ಲೈಕ್ ಡನ್ ಬರೋದಿಲ್ಲ ಡನ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಗೀತಾ ಸಿಸ್ ಟೀ ಆಯಿತಾ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ ಆಗಿದೆ ಸಿಸ್ ಟೀ ಆಗಿದೆ ವನಸಾಂಡೆ ಅಂತ ಕೇಳ್ತಾ ಇದ್ದಾರೆ ನಮ್ಮ ಜಗ್ಗು ಅಣ್ಣ ಮಧ್ಯಾಹ್ನ ವನಸ್ ಮಲ್ದೆ ಈರ್ ಮಲ್ದಾರೆ ವನಸ್ ಸಿಂಪಲ್ ಬಾಯ್ ಜಗ್ಗಣ್ಣಂಗೆ ನಮಸ್ತೆ ಮಾಡೋದಿಲ್ಲೇರು ಅಣ್ಣಪ್ಪ ಅನ್ನಿಯವರು ಸಪೋರ್ಟಿಂಗಲ್ಲಿದ್ದಾರೆ ಮತ್ತು ನಮ್ಮ ಕಿಚನ್ ಕ್ವೀನ್ ಗೀತಾ ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ ಹಾಯ್ ಸಿಂಪಲ್ ಬ್ರದರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಗ್ಗು ಅವರು ಜಗ್ಗಣ್ಣ ಚಾಪರಿಯರ ತಿಂಡಿಯಾರ ದಾದ ಪರಿಯರ ಪನ್ವರ ಬೆಸ್ಟ್ ಬರೋದಲ್ಲಿರು ಸಪೋರ್ಟಿಂಗಲ್ಲಿದ್ದಾರೆ ನಮ್ಮ ಗೀತಾ ಸಿಸ್ ಅಣ್ಣಪ್ಪನಿಯವರು ಸಪೋರ್ಟಿಂಗ್ ಇದ್ದಾರೆ ಮತ್ತು ನಮ್ಮ ಜಗ್ಗಣ್ಣ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ ಅನ್ನಿಯವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ ನಿಕ್ಲು ನಾನು ಬುಡಿಯಾರತ್ತೆ ಇಜ್ಜಿಯ ದಾಯ ಎಂಕುಲ್ ಬುಡ್ನಿಯೇ ದಾದಾನಿಯೇ ಜಗಣ್ಣ ಎಂಕುಲ್ ಬುಡ್ತು ചേരಲ್ಲ ಓಡೆ ಬುಡ್ಪಿನಿಯೇ ಅಂಚಪುರ ಬುಡ್ರೆ ಆಪು ಜತೆ ನಮ್ಮಪುರ ಒಂಜೆ ಫ್ಯಾಮಿಲಿ ತಿಲಕತೆ ಗುಡ್ಡು ನೈಸ್ ಬರೋದಲ್ಲಿ ನಮ್ಮ ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಗ್ಗು ಅಣ್ಣ ಮತ್ತು ನಮ್ಮ ಸಿಸ್ ಅವರು ಗೀತಾ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ HK ಡ್ರೀಮ್ ಲಾಗ್ಸ್ ಅವ್ರು ಬಂದರು ಬ್ಲೂ ಕೊಡಿ ಅಂತ ಹೇಳ್ತಾ ಇದ್ದಾರೆ ಕೊಡ್ತೇವೆ ಸಿಸ್ ಕೊಡ್ತೇವೆ ಮೆಲ್ಲ ಪಾತಿರ್ಲಿ ಪೋಡಿಗೆ ಅಪ್ಪಡಿ ಕೈತಲ್ಲಿ ಇಲ್ಲದಕ್ಕುಲ್ ಇಜ್ಜೇರು ಅಕ್ಕಲ್ ಬಿದಾಯಿ పోతేరు ಐಕ್ಯ ಜೋರು ಪಾತಿರ್ಲಿ ಕೈತಲ್ಲಿ ಇಲ್ಲದಕ್ಕಲು ಅಕ್ಕಲು ಇಜ್ಜೇರಿ ಅಕ್ಲೆ ಗೊತ್ತುಂಡು ಎನ್ನ ವಾಯ್ಸ್ ಅಕ್ಕಳು ಪನ್ಪೇರು ಹೊರ ಪದ್ಯ ಪನ್ಪೇತಿ ಭಜನೆ ಪೂರ ಪನ್ಪೇತೆ ಹೊರ ಬತ್ ಪನ್ಪೇರು ಜೋರು ಪಲ್ನವೇ ಭಜನೆ ಮನ್ನಾಗ ಪೂರ ಅಂಚ ಪನ್ಪೇರಕ್ಕಳು ಡ್ರೀಮ್ ಲಾಗ್ಸ್ ಕನೆಕ್ಟ್ ಆಗಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಡ್ರೀಮ್ ಲಾಗ್ಸ್ ಅವರು ನೋಡಿ ಡ್ರೀಮ್ ಲಾಗ್ಸ್ ಅವರಿಗೆ ಎಲ್ಲರೂ ಕನೆಕ್ಟ್ ಆಗಿ ಅವರು ರಿಟರ್ನ್ ಮಾಡ್ತಾರೆ ಅಂತ ನಮ್ಮ ಗೀತಾ ಸಿಸ್ ಇದ್ದಾರೆ ಅವರಿಗೆ ಕೂಡ ಕನೆಕ್ಟ್ ಆಗಿ ಮತ್ತು ನಮ್ಮ ಜಗ್ಗು ಅಣ್ಣ ಇದ್ದಾರೆ ಅವರಿಗೂ ಕೂಡ ಕನೆಕ್ಟ್ ಆಗಿ ಮತ್ತು ನಮ್ಮ ಸಿಂಪಲ್ ಬಾಯ್ ಇದ್ದಾರೆ ಅವರಿಗೂ ಕೂಡ ಕನೆಕ್ಟ್ ಆಗಿ ಮತ್ತು ನಮ್ಮ ಗೀತಾ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ HK ಡ್ರೀಮ್ಸ್ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ ಯಾನು ಪೋಪೆ ಎನ್ನ ಲೈವ್ ಬರ್ಪುಜ ಈ ಜಗ್ಗಣ್ಣ ಯಾನು ಕಾಂಡೆ ಲೈವ್ ತೂಯೇ ಇರ್ನ ನಾನು ಕಮೆಂಟ್ ಪ್ರಪಾರ್ದು ಬತ್ತೆ ಐದಕ್ಕೆ ಹಿಂಗೆ ಬಗ ಪೊರ್ತಾನೆ ಹಿಂಗೆ ಬಗ ಜೋಗ್ಲಿ ಶಾಲೆಗೆ ರಪ್ಪ ತೂಯೆ ತೂನಾಗ ಕಾಣ್ಲಕ್ಕ ದೂರ ಮೊಬೈಲ್ ತಪ್ಪಿನ ಅಭ್ಯಾಸ ಉಂಡತಿ ಕೊಂಚ 4 ಕಮೆಂಟ್ ಮಾಡ್ದು ಬತ್ತೆ ಯಾರು ಎಗಳು ಬುಡ್ತುಜೆ ಇರೇನು ದಾಹಿಯೇ ಬುಡ್ಪಿನಿ ಅಂಚದೆ ಯಾನಿದ ವೀಡಿಯೋಲ್ಲ ತೂತೆ ಜಗಣ್ಣ ನಾನು ಲೈವ್ಗೆ ಬರದಿದ್ರೆ ವೀಡಿಯೋ ನೋಡ್ತೇನೆ ಜಗಣ್ಣ ನಿಮ್ಮದು ದಾದಿ ಗೊತ್ತುಂಡೆ ಜಗಣ್ಣ ಹೆಂಕಡೆ ಏನ ಲೈವ್ ಪೋಪಿನಲ್ಲಿ ಬಡ್ಸಿ ತೋಜು ನಂಚ ಆತನು ದಾದಿ ಗೊತ್ತು ಮುರ ನಂಜಿ ಬೇಜಾರಾಂಡಿಯೇ ಎನ್ನ ಲೈವ್ಡೆ ಹೆಂಗೆ ಬೇಜಾರಾಂಡು ಅಂಚೊಂಡದೆ ಓಲ ಬಡ್ಸಿ ಇಪ್ಪಡು ಬಕ ಎನ್ನ ಲೈವ್ ಬತ್ತಿನಾತ್ ಜನ ಯಾವ ಒಂದು ಯಾನು ಒಂದು ಮಲ್ತೊಂದುಲ್ಲೆ ಅಂಚ
ಒಂಚೂರು ಬೇಜಾಡಿತ್ತ ಐಕೆ ಏರ್ನೇಕ್ಲ ಪೋಯರೆ ಪೋತುಜಿ ಇನ್ನು ಎಕಡೆ ಒಂಚೂರು ಪೋಯೆ ಬಕ್ಕ ಗೋಡೆ ಎಕಡೆ ಇರ್ನೇಕ್ಲ ಕಮೆಂಟ್ ಮಾಡಿ ಬಕ್ಕ ಎಂಗ್ಲೇ ದಾತ್ರೆ ದಾಯಿ ಏರೆಗ್ಲ ಉಪ್ಪಾದ್ರೆ ಅಂಚಾಳ್ ಕಿಚನ್ ಕಿನ್ ಗೀತಾ ಅವ್ರು ಸಪೋರ್ಟಲ್ಲಿದ್ದಾರೆ. ಕನೆಕ್ಟ್ ಮೀ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಡ್ರೀಮ್ ಲಾಗ್ಸ್ ಅವರು. ಸಪೋರ್ಟಿಂಗಲ್ಲಿದ್ದಾರೆ ಡ್ರೀಮ್ ಲಾಗ್ಸ್ ಅವರು. ಥ್ಯಾಂಕ್ ಯು ಡ್ರೀಮ್ ಲಾಗ್ಸ್ ಅವರು, ಥ್ಯಾಂಕ್ ಯು ಸೋ ಮಚ್. ಕಿಚನ್ ಕಿಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಮನಸ್ಸಿನ ನ್ಯಾಯಾಲಯದಲ್ಲಿ ಮನಸ್ಸಾಕ್ಷಿಯೇ ನ್ಯಾಯಾಧೀಶ ಅಂತ ಹೇಳ್ತಾ ಇದ್ದಾರೆ ನಮ್ಮ ಡ್ರೀಮ್ಸ್ ಲಾಗ್ ಅವರು. ಒಂದು ಕಲ್ಪನೆಯ ಮೌಲ್ಯವು ಅದರ ಬಳಕೆಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಡ್ರೀಮ್ ಅವರು. ಸಪೋರ್ಟಿಂಗಲ್ಲಿದ್ದಾರೆ. ನಾನು ಕೂಡ ವಿಡಿಯೋ ನೋಡ್ತೇನೆ ಪಕ್ಕವು ಆವಿಯೇ ಜಗಣ್ಣ ವಿಡಿಯೋ ತೂಲಿ ಆವೆ ಯಾನ್ಲ ತೂಪೆ ವಿಡಿಯೋ ನೋಡಿ ಲೈವ್ಗೆ ಬತ್ತಿಸಿ ಬಂದು ಬೇಜಾರು ಮಲ್ಪಚ್ಚವೆ. ಅಮ್ಮು ಅವ್ರು ಬಂದರು ಹಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ. ಅಮ್ಮು ಯೂಟ್ಯೂಬ್ ಚಾನಲ್. ಹಲೋ ಫ್ರೆಂಡ್ಸ್, ಚಾನಲ್ ಉಂಟಾ ಅಮ್ಮು ಅವರೇ? ಚಾನಲ್ ಉಂಟಾ ಅಮ್ಮು? ವೆಲ್ಕಮ್ ಟು ಮೈ ಲೈವ್ ಅಮ್ಮು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಲೈವ್. ಕಾಫಿ ಆಯಿತಾ, ತಿಂಡಿ ಆಯಿತಾ, ಎಂತ ತಿಂದ್ರಿ, ಎಂತ ಕುಡಿದ್ರಿ ಅಂತ ಹೇಳುವಂಥವರಾಗಿ. ಶ್ರೀಧರ ವಿ ಅವರು ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ, ವೆಲ್ಕಮ್ ಟು ಮೈ ಲೈವ್. ನೈಸ್ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಕಿಂಗ್ ಗೀತಾ ಸಿಸ್ ಮತ್ತು ಅಮ್ಮು ಯೂಟ್ಯೂಬ್ ಚಾನಲ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಚಾನಲ್ ಇರ್ಬೋದಲ್ಲ ಅಮ್ಮ ಅವರೇ? ಶ್ರೀಧರ ವಿ ಅವರು ಲೈಕ್ ಡನ್ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಅವರೇ. ಅಮ್ಮು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಓಕೆ ಕೊಟ್ಟಿದ್ದೇನೆ, ಬ್ಲೂ ಕೊಟ್ಟಿದ್ದೇನೆ. ಹಲೋ ಫ್ರೆಂಡ್ಸ್, ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಮ್ಮು ಅವರು. ಕಿಚನ್ ಕ್ವೀನ್ ಗೀತಾ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಗೀತಾ ಸಿಸ್ ಕಾಫಿ ಆಯಿತಾ ನಿಮ್ಮದು? ಆಯ್ ದಾನಿ ಬೇಗ ದಾಲಿಜ್ಜೆ ಅನಿಲ್ಲ ನಾನು ನಾಲ್ಕು ಮಲ್ಪೆ ಬಂದಿತ್ತೆ ಕಡೆ ನಮ್ಮ ಸಿಂಪಲ್ ಬಾಯ್ ಬಂಡೀರಿ. ನಾಲ್ಕು ಯಾನ್ ಮಲ್ಪೆ ಸಂಗೀತ ಅಕ್ಕ ಬಂಡೀರಿ ಬೇಕಾ 5 ಗಂಟೆಗೆ ಬರ್ತೀನಿ ಆತ್ರೆ ಅನ್ನ ಜಸ್ಟ್ ಒಂದು 5 ನಿಮಿಷ ಅಂಡು ಚಾಪರಿಯರ ತಿಂಡಿ ತಿಂದರ ಯಾನ್ ಕೀನೊಲಿಯ ಈರುವರ ಪನೊಲಿಯ ಪಂದು ಎಸ್ ಈರ್ ಕೇನೊಲಿ ಯಾನ್ ಪನೊಲಿ ಯಾನ್ ಚಾಪರಿಯ ಯಾನಿತ್ತೇಡೆ ಕೇನೊಲ ಆಪನು. ವೆಲ್ಕಮ್ ಟು ಮೈ ಲೈವ್ అని ನನ್ನ ಚಾಪರಿಯರ ತಿಂಡರ ದಾದ ತಿನ್ಯರು ದಾದ ಪರಿಯರು ಪಂದು ಪನೊಲಿಯ ಗುಡ್ ನೈಸ್ ಅಂತ ನಮ್ಮ ಗೀತಾ ಸಿಸ್ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗೀತಾ ಸಿಸ್, ಫೇರ್. ಮಹಂತೇಶ್ ಗೌಡ ಪಾಟೀಲ್ ಅವರು ಬಂದರು. ಹಾಯ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ಮೈ ಲೈವ್. ಮಹಂತೇಶ್ ಗೌಡ ಅವರೇ, ಕಾಫಿ ಕುಡಿದ್ರೆ ನೀವು? ಕಿಚನ್ಗೆ ಗೀತಾ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಗೀತಾ ಸಿಸ್. ಎಂಕ್ ಪನರ ಟೈಮ್ ಇಜ್ಜಿ ಮಲ್ಲೆ ಜಾನಿಲ್ಲ ನೀರು ಬರ್ತಾರತ್ತೆ. ಥ್ಯಾಂಕ್ ಯು ಸೋ ಮಚ್. ಕನಸು ಸಿಸ್ನ ಲೈವ್ ಸ್ಟಾರ್ಟ್ ಆಣ್ತೋ ಜೋಡಿಗೆ ಪೋಯರಜ್ಜಾ ಅನಿಲನ್ನ ಗುಡ್ ಪನೊಂದುಲ್ಲೇರು. ಮಹಂತೇಶ್ ಗೌಡ ಪಾಟೀಲ್ ಕಿಚನ್ ಕ್ವೀನ್ ಗೀತಾ ಗಿಫ್ಟ್ ಡನ್ ಅಂತ ಹೇಳ್ತಾರೆ. ಕಿಚನ್ ಕ್ವೀನ್ ಗೀತಾ ಸಿಸ್ ಅವರೇ, ಮಹಂತೇಶ್ ಗೌಡ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ, ನೀವು ರಿಟರ್ನ್ ಮಾಡಿ ಆಯಿತಾ? ಗೀತಾ ಸಿಸ್ ರಿಟರ್ನ್ ಮಾಡ್ತಾರೆ ಮಹಂತೇಶ್ ಗೌಡ ಅವರೇ. ಎನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೆದೆಲಿ ಹಾಡಾಗಿ ಹರಿದವಳೆ. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರಿಯೇ ಒಲಿದೊಲಿದು ಬಾರನೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. जय परमार, वेलकम टू माय लाइव. जय परमार जी, आपका कॉफ़ी टी हो गया? जय परमार जी, आप कैसे हो? जय परमार जी सपोर्टिंग मैसेज में है. थैंक यू सो मच जय परमार जी. ನವ್ಯ ಲಕ್ಷ್ಮೀ ಅವ್ರು ಬಂದರು. ನವ್ಯ ಸಿಸ್ ಸೂಪರ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಚಾನಲ್ ಉಂಟಾ ನವ್ಯ ಸಿಸ್? ಚಾನಲ್ ಇದೆಯಾ? ಲೈವ್ಗೆ ಬಂದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.
नहीं बहन नहीं, काफ़ी टी नहीं हो गया सिस। जय परमार जी, आप शाम को कॉफ़ी नहीं पीते हो? ನೋಡಿ ನವ್ಯ ಅವರೇ, ನಾನು ಬ್ಲೂ ಕೊಟ್ಟಿದ್ದೇನೆ, ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ. HK ಡ್ರೀಮ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಅನಿಲನ್ನ ಬರ್ಪಿನ ಲಕ್ಷಣ ಉಂಡು. ಲೈಕ್ ಕೊಡೋದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅನಿಲ್ ಸುವರ್ಣ ಅವರು. ಜೈ परमार जी, हमें तुम्हारी भाषा नहीं आती है. जय परमार जी, आप सपोर्ट कर सकते हैं. ಲೈಕ್ ಕೊಡೋದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅನಿಲ್ ಸುವರ್ಣ ಅವರು. ಜೈ परमार, सपोर्टिंग में है. थैंक यू जय परमार जी. वो हमारा तुलु भाषा है, आपका हिंदी है ना. हिंदी मुझे बराबर नहीं आता है जय परमार जी. ಜಗ್ಗು ಚಾನಲ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಜಗ್ಗು ಅಣ್ಣ ಇಲ್ಲ ಕಾಣಬೇಕು. ಮಹಾಂತೇಶ್ ಗೌಡ ಅವರೇ, ನೀವು ಅವರ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ, ಅವರು 24 hours ಆದ ನಂತರ ಕೊಡ್ತಾರೆ ನಿಮಗೆ, ಆಯಿತಾ? ಖಂಡಿತ ರಿಟರ್ನ್ ಮಾಡ್ತಾರೆ. ಜಗ್ಗು ಅಣ್ಣ ಖಂಡಿತ ರಿಟರ್ನ್ ಮಾಡ್ತಾರೆ, ಆಯಿತಾ? ಮಹಾಂತೇಶ್ ಗೌಡ ಅವರೇ, ಅವರ ವಿಡಿಯೋಗೆ ಕಮೆಂಟ್ ಮಾಡಿ. ಅವ್ರದ್ದು ವಿಡಿಯೋ ಮಾತ್ರ ಫುಲ್ಲು ನೋಡಬೇಕಾಗ್ತದೆ, ಮತ್ತು ಶಾರ್ಟ್ಗೆ ಕೂಡ ಕಮೆಂಟ್ ಮಾಡಿಬಿಡಿ, ಆಯಿತಾ? ಹೆಲೋ ಮೇಡಮ್ ಅಂತ ಹೇಳ್ತಿದ್ದೆ ನಮ್ಮ SR ಲಾಗ್. ಆಯಣ್ಣ ಎಂಚೊಲ್ಲರು ಚಾ ಪರಿಯರ ತಿಂಡರ ದಾದ ತಿನಿಯರು ದಾದ ಪರಿಯರು ಪಂದು ಪಲ್ಯಣ್ಣ. ಮೇಡಮ್ ನಮಗೂ ಸಪೋರ್ಟ್ ಮಾಡಿ ಪ್ಲೀಸ್. ಹೌದು, ಓಕೆ ಓಕೆ, ಎಲ್ಲರೂ ಮಹಾಂತೇಶ ಅವರಿಗೂ ಕೂಡ ಕನೆಕ್ಟ್ ಆಗಿ. SR ಲಾಗ್ಸ್ ದಾರ ಸಪೋರ್ಟಿಂಗ್ ಇಡಲೇರು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಚಾ ಅವಡು ನನ್ನ ಪರೊಂದುಲ್ಲೇರು ಅಂದೆ. ಓಕೆ ಓಕೆ ಅಣ್ಣ, ಚಾ ನನ್ನ ಪರೋಡೆ ಓಕೆ ಅಣ್ಣ. ಚಾ ಅಂಡು ಸಂಧ್ಯಾ ಶರದ್ ಬ್ಲಾಗ್ ಸರ್ ಬರ್ತೀರು. ಹಾಯ್ ಪನೊಂದುಲ್ಲೇರು ಸಂಧ್ಯಾ ಸಿಸ್. ಹಾಯ್ ಸಂಧ್ಯಾ, ವೆಲ್ಕಮ್ ಟು ಮೈ ಲೈಫ್. ಸಂಧ್ಯಾ ಸಿಸ್ ಚಾ ಪರಿಯರ ತಿನಿಯರ ದಾದ ಪರಿಯರು ಬಂದು ಪನ್ವರ. ಲಾವಣ್ಯ ಸಿಸ್ ಬರ್ತೀರ. ಹಾಯ್ ಲಾವಣ್ಯ ಸಿಸ್, ಹೇಗಿದ್ದೀರ ಲಾವಣ್ಯ ಸಿಸ್? ಚಾ ಕುಡಿದ್ರಾ, ಕಾಫಿ ಕುಡಿದ್ರಾ, ಎಂತ ತಿಂದ್ರಿ, ಎಂತ ಕುಡಿದ್ರಿ ಅಂತ ಹೇಳುವಂಥವರಾಗಿ ಲಾವಣ್ಯ ಸಿಸ್. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್. ಮಹಾಂತೇಶ್ ಗೌಡ ಪಾಟೀಲ್ SR ಲಾಗ್ಸ್ ಗಿಫ್ಟ್ ಡನ್. ದೇ ಅಣ್ಣ SR ಅಣ್ಣ ಮಹಾಂತೇಶ್ ಗೌಡ ಇರೇ ಗಿಫ್ಟ್ ಕೊರಿಯರ್ಗಾರೆ ಕೊಂಚ ರಿಟರ್ನ್ ಮಲ್ಪಳೆ ಅಣ್ಣ SR ಅಣ್ಣ. ಮಹಾಂತೇಶ್ ಗೌಡ ಅವರಿಗೆ ರಿಟರ್ನ್ ಮಾಡಿ ಪ್ಲೀಸ್. ಕಾಫಿ ಆಯಿತು ಅಂತ ಹೇಳ್ತಾ ಇದ್ದಾರೆ ನಮ್ಮ ಲಾವಣ್ಯ ಸಿಸ್. ಹೌದಾ ಸಿಸ್, ಕಾಫಿ ಆಯಿತಾ? ಓಕೆ ಓಕೆ. ಲಾವಣ್ಯ ಸಿಸ್ನ ವೀಡಿಯೋ ಪೂರ ಶೋಕುಂಡಿ ಹೆಂಗೆ ಖುಷಿ ಪೂರ ತೂದು ವೀಡಿಯೋ. SR ಲಾಗ್ಸ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. SR ಲಾಗ್ಸ್ ಗಿಫ್ಟ್ ಡನ್. ಲಾವಣ್ಯ ಸಿಸ್ ಕಾಫಿ ಆಯ್ತು ಅಂದರೆ. ಸಂಧ್ಯಾ ಶರದ್ ಲಾಗ್ ಗಿಫ್ಟ್ ಡನ್. ಸಂಧ್ಯಾ ಮಹಾಂತೇಶ್ ಗೌಡ ಮೇರೆಗೆ ಗಿಫ್ಟ್ ಕೊಡ್ದೆ. ಸಂಧ್ಯಾ ಸಿಸ್ ನಿಮಗೆ ಮಹಾಂತೇಶ್ ಗೌಡ ಅವರು ಗಿಫ್ಟ್ ಕೊಟ್ಟಿದ್ದಾರೆ.
ಅವರಿಗೆ ರಿಟರ್ನ್ ಮಾಡಿ ಆಯಿತಾ. ನೋಡಿ ಪಿನ್ ಐಡಿಗೆ ಕನೆಕ್ಟ್ ಆಗಿ ಎಲ್ಲರೂ ಕೂಡ. ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ, ಮಹಾಂತೇಶ್ ಗೌಡ ಅವರನ್ನು ಪಿನ್ ಮಾಡಿದ್ದೇನೆ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಲಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ. ಲಾವಣ್ಯ ಗಿಫ್ಟ್ ಡನ್ ಅಂತ ಹೇಳ್ತಿದ್ದಾರೆ. ಕಮೆಂಟ್ ಹಾಕಿದ್ದೀರಲ್ಲ ಮಹಾಂತೇಶ್ ಗೌಡ ಅವರೇ, ಎಲ್ಲರಿಗೂ ಕೂಡ ಕಮೆಂಟ್ ಹಾಕಿಬಿಡಿ. ಕಮೆಂಟ್ ಹಾಕಿದರೆ ಅವರು ಖಂಡಿತ ರಿಟರ್ನ್ ಮಾಡ್ತಾರೆ. ಲಾವಣ್ಯ ಸಿಸ್, ನಿಮಗೆ ಮಹಾಂತೇಶ್ ಗೌಡ ಅವರು ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ, ನೀವು ಮತ್ತೆ ರಿಟರ್ನ್ ಮಾಡಿ ಆಯಿತಾ. ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ಮಹಾಂತೇಶ್ ಗೌಡ ಅವರಿಗೆ ಥ್ಯಾಂಕ್ಸ್ ಅಂತೆ, ಅವರು ಮತ್ತೆ ರಿಟರ್ನ್ ಮಾಡ್ತಾರೆ ನಿಮಗೆ. ನೀವು ಕಮೆಂಟ್ ಒಂದು ನೆನಪಿನಲ್ಲಿ ಹಾಕಿ, ಒಂದು ವೀಡಿಯೋಗೆ ಹಾಕದಿದ್ದರೂ 2 ವೀಡಿಯೋಗೆ ಹಾಕಿ ಬನ್ನಿ. ಯಾಕೆಂದರೆ ಕೆಲವೊಮ್ಮೆ ಕಮೆಂಟ್ ಶೋ ಆಗೋದಿಲ್ಲ. ಕಮೆಂಟ್ ಶೋ ಆಗಲಿಲ್ಲದಿದ್ದರೆ ಯಾರು ನಿಮಗೆ ರಿಟರ್ನ್ ಮಾಡೋದಿಲ್ಲ. ಅಮ್ಮ ಯೂಟ್ಯೂಬ್ ಚಾನಲ್ ಮಹಾಂತೇಶ್ ಗೌಡ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಮಹಾಂತೇಶ್ ಗೌಡ ಅವರೇ, ನಿಮಗೆ ಅಮ್ಮ ಯೂಟ್ಯೂಬ್ ಚಾನಲ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ರಿಟರ್ನ್. ನನಗೆ ಯಾರು ಗಿಫ್ಟ್ ಕೊಡಲಿಲ್ಲ, ಅವರು ನನಗೆ ಕೂಡ ಗಿಫ್ಟ್ ಕೊಡಿ ಆಯಿತಾ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಸುವರ್ಣ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅನಿಲನ್ನ ಬರ್ಸ ಬರ್ಪುಣಿಯ ಮುಲ್ಪ ಬರ್ಸ ಸ್ಟಾರ್ಟ್ ಆಂಡು ಇನಿ ಪುರಲ್ದ ಚೆಂಡು ಇನಿ ಎಲ್ಲೇನಾ ಎಲ್ಲತೆ ನನತ್ತೆ ಮುದ್ದಿನ ಬರ್ಸ ಉಂಡಾನ್. హలో ఫ్రెండ్స్, సంధ్య జోకులు బత్తరా గ్రౌండ్ పోతుందా? జోకులు బత్తేరా ತೂಲದಿ ಒಂಚೂರು ಗ್ರೌಂಡು ಪೋತಿರಾ ಕುಲು ಬರ್ಸ ಬರೋನುಂಡು ಅಲ್ಪ ಒಂಚೂರು ತೂಯರಿ ಬನ್ಗೆ ಅಮ್ಮಡ. ಹಲೋ ಫ್ರೆಂಡ್ಸ್, ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ ನಮ್ಮ ಅಮ್ಮ ಯೂಟ್ಯೂಬ್ ಚಾನಲ್ ಅವರು. ಟೀಚರ್ ಕಾಲ್ ಬಂದಿತ್ತು. ಓಕೆ ಸಿಂಪಲ್ ಬಾಯ್, ಕಾಲ್ ಬಂದಿತ್ತ? ಏನು ಬರಲಿಲ್ಲ ಸಿಂಪಲ್ ಬಾಯ್. ಮೊಗಲ್ ಪಾರ್ದಿನಿ ಎಂಗ್ಲೇ ಬರ್ಸನೆ ಬರ್ಪುಂಡು, ಬರ್ಸನೆ ಬರ್ತೇನೆ ಸಿಂಪಲ್ ಬಾಯ್. ಬರ್ಸ ಬರಲಿ, ಭೂಮಿ ತಂಪಾಗಲಿ. ಹೌದು ಅನಿಲಣ್ಣ, ಯಾಕೆಂದರೆ ಬರ್ಸ ಬರಬೇಕು, ಭೂಮಿ ತಂಪಾಗುವಷ್ಟು ಬರ್ಸ ಬರಬೇಕು. ಚೂರು ಬರ್ಸ ಬಂದು ಹೋಗಬಾರ್ದು ಅನಿಲಣ್ಣ. ಸ್ವಲ್ಪ ಬರ್ಸ ಬಂದು ಹೋಗಿದರೆ ಭೂಮಿ ತಂಪಾಗೋದಿಲ್ಲ, ಇನ್ನೂ ಕೂಡ ಬಿಸಿ ಆಗ್ತದೆ. ಸಿಂಪಲ್ ಆಯ್ ಪನ್ನೋದಿಲ್ಲ, ಎಂಚ ಉಳ್ಳಾರ್ ಪನ್ನೋದಿಲ್ಲ. ನಮ್ಮ ಸಂಧ್ಯಾ ಸಿಸ್ HK ಡ್ರೀಮ್ಸ್ ವ್ಲಾಗ್ಸ್ ಅವರ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. HK ಡ್ರೀಮ್ಸ್ ಅವರಿಗೆ ವ್ಲಾಗ್ಸ್ ಅವರಿಗೆ ಕೂಡ ಕನೆಕ್ಟ್ ಆಗಿ ಆಯ್ತಾ ಎಲ್ಲರೂ ನೋಡಿ. ಮಹಾಂತೇಶ್ ಗೌಡ ಅವರೇ HK ಡ್ರೀಮ್ಸ್ ವ್ಲಾಗ್ಸ್ ಅವರಿಗೆ ಕನೆಕ್ಟ್ ಆಗಿ ನೀವು. ಯಾರು HK ವ್ಲಾಗ್ಸ್ ಅವರು ಪಿನ್ ಐಡಿಗೆ ಕನೆಕ್ಟ್ ಆಗಿ ಸಪೋರ್ಟಿಂಗಲ್ಲಿದ್ದಾರೆ ನಮ್ಮ ಡ್ರೀಮ್ ವ್ಲಾಗ್ ಅವರು. ಒಂದು ಕಲ್ಪನೆಯ ಮೌಲ್ಯವು ಬಳಕೆಯಲ್ಲಿದೆ ಅಂತ ಹೇಳಿದೆ, ನಮ್ಮ ಸಪೋರ್ಟಿಂಗಲ್ಲಿದ್ದಾರೆ. ಸಿಂಪಲ್ ಸಂಧ್ಯಾಕ್ಕ ಹೇಳಿದ್ದು ಸಂಗೀತ ಲೈವ್ಗೆ ಹೋಗಬೇಡ. ಹೌದಾ? ಸುಮ್ಮನೆ ಯಾಕೆ ಸಿಂಪಲ್ ನಮ್ಮನ್ನು ಸಿಕ್ಕಿಸಿ ಹಾಕೋದು, ಸುಮ್ಮನೆ ಅಲ್ಲ ಸಿಂಪಲ್. ಸಂಧ್ಯಾ ನಿಕ್ಕುದವರು ಈ ಮಲ್ಲೇಜಿ ಸಿಂಪಲ್ ಏರ್ಲ ಪನ್ನಡಿ ಏರ್ಲ ಪಂದುಪ್ಪದ ಅಲ್ಲ ಬೇಜಾರಿಜ್ಜಿ ನಮಗೆ ಇಷ್ಟ ಎತ್ತನ ನಮ್ಮ ಬರಲಿ. ಓಕೆ ಆವತ್ತೆ ಸಿಂಪಲ್ ಬಾಯ್. ಇರೇಗಿಷ್ಟ ಉಂಡ ಇರ್ಬಲೆ ಬತ್ತಿച്ചിಡಲ್ಲ ಇರು ಲೈವ್ ಮಾಡ್ತಾರೆ ಎಂಗುಲು ಇರೇ ಸಪೋರ್ಟ್ ಮಾಡ್ಬೇಕು ಕಂಡಿ ದಯಪಂಡ ಸಿಂಪಲ್ ಬಾಯಿ ದಾದ ಗೊತ್ತುಂಡೆ ಎಂಗ್ಲು ಏಲ ಬರೋದಿತ್ತು ಜರಪ್ಪ ಗೀರ್ ಬತ್ತು ಮಸ್ತ್ ಸಪೋರ್ಟ್ ಮಾಡ್ತಾರೆ. ಈರು ಅನಿಲ್ ಅಣ್ಣೆ ನಿಕ್ಲೇನ್ ಪುರ ಮರೇರ ಅಪ್ಪುಜಿ ಗೊತ್ತಾಂಡೆ ನಿಕಲ್ಲ ಸಪೋರ್ಟ್ ಉಂಟು ಪುರ ಒಂದು ಮಲ್ಪೆರ ಅಪ್ಪುಜಿ ನಿಕ್ಕಲಪ್ಪಗೆ ಏಪ ಲೈವ್ ಮಲ್ಪೆರ ಎಂಗು ಒಂತೆ ಅಣ್ಣ ಬತ್ತದ ಸಪೋರ್ಟ್ ಮಾಡ್ಬೇಕು. ಎಂಗಳ ಫುಲ್ ಆಯ್ಜಿಡಲ್ಲ ಎಂಗಳು ಒಂತೆ ಪೊರ್ತ ಅಣ್ಣ ಬತ್ತ ಖಂಡಿತ ಸಪೋರ್ಟ್ ಮಲ್ಪ. ಲಾವಣ್ಯ ನೈಸ್ ಅಂತ ಹೇಳ್ತಾ ಇದ್ದಾರೆ. HK ಡ್ರೀಮ್ ವ್ಲಾಗ್ಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ದೇವರ ಮೇಲೆ ಆಣೆ ನಿಜ ಹೇಳಿದು ಸಿಂಪಲ್ ಬೇಜಾರು ಮಲ್ಪೊಚ್ಚಿ ದೇವರ ಮಿತ್ತ ಆಣೆ ಪಾಡ್ರೆ ಬಲ್ಲಿ ಅವೇ ಸುಳ್ಳಾದಿತ್ತನ ದೇವರ ಮಿತ್ತ ಆಣೆ ಪಾಡ್ರೆ ಬಲ್ಲೀರು ಅವು ತಪ್ಪು ಅವು ಮಲ್ಲ ಇಶ್ಯೂ ಆಪುಂಡು ಬಕ್ಕ ಮಲ್ಲಪ್ಪಣ ಮಲ್ಲ ಆಪುಂಡು ಗೊತ್ತಾಂಡೆ. ഞാൻ മ്യൂട്ടഡ് ಸಂಧ್ಯಾ ಸಿಕ್ಸ್ മ്യൂട്ടഡിലേക്ക് 30 ലൈക്ക് ಸಂಧ್ಯಾ ಕೆಪ್ಪಿ ಹೊರದಲ್ಲಿ ಅಂದು ಸಂಧ್ಯಾ ಇತ್ತು ಕೆಪ್ಪಿ ಅದಲ್ಲ. ಸಂಧ್ಯಾ ರಿಟರ್ನ್ ಗಿಫ್ಟ್ ಡನ್ ಅಂತ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಿದ್ರು ಅಮ್ಮವರೇ. ಸಂಧ್ಯಾ ಅವರು ಖಂಡಿತ ನಿಮಗೆ ರಿಟರ್ನ್ ಮಾಡ್ತಾರೆ ಆಯಿತಾ, ಖಂಡಿತ ರಿಟರ್ನ್ ಮಾಡ್ತಾರೆ. ನೀವು ಅವರ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯಿತಾ. ಸಪೋರ್ಟಿಂಗಲ್ಲಿದ್ದಾರೆ ನಮ್ಮ ಸಂಧ್ಯಾ ಸಿಸ್. ಕೆಪ್ಪಿ ಬಂದದ್ದು ಹೇಳ್ತೊಂದುಲ್ಲೇರು ಸಿಂಪಲ್ ಬಾಯ್ ದಾಯಿ ಲೈವ್ ಮಲ್ತು ಜರ್ಪಲ್ಲೆ ಯಾಕೆ ಲೈವ್ ಮಾಡಲಿಲ್ಲ ಸಿಂಪಲ್ ಬಾಯ್ ಏನಾಯಿತು? ಅಮ್ಮ ಯೂಟ್ಯೂಬ್ ಚಾನಲ್ ಅವರು ಸಂಧ್ಯಾ ಸಿಸ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಯೂಟ್ಯೂಬ್ ಚಾನಲ್ ಅವರೇ ಸಂಧ್ಯಾ ಸಿಸ್ ರಿಟರ್ನ್ ಮಾಡ್ತಾರೆ. ಅವರೀಗ ಮ್ಯೂಟಲ್ಲಿದ್ದಾರೆ ಆಯಿತಾ, ಖಂಡಿತ ರಿಟರ್ನ್ ಮಾಡ್ತಾರೆ. ಖಂಡಿತ ನಿಮಗೆ ರಿಟರ್ನ್ ಮಾಡ್ತಾರೆ. 24 hours ಒಳಗೆ ರಿಟರ್ನ್ ಮಾಡ್ತಾರೆ. ಓಕೆ
ನೋಡಿ ಗೀತಾ ಸಿಸ್ ಬಂದರು, ಅವರಿಗೆ ಕೂಡ ಕನೆಕ್ಟ್ ಆಗಿ, ಗೀತಾ ಸಿಸ್ಗೆ ಕೂಡ ಕನೆಕ್ಟ್ ಆಗಿ, ಮತ್ತು ಪಿನ್ ಐ ಡಿ ಮಹಾಂತೇಶ್ ಗೌಡ ಅವರಿಗೆ ಕೂಡ ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ. ಸಂಧ್ಯಾ ಸಿಸ್ ರಿಟರ್ನ್ ಗಿಫ್ಟ್ ಅಂದರೆ ಗೀತಾ ಸಿಸ್ ಅವ್ರು ಸಪೋರ್ಟಿಂಗಲ್ಲಿದ್ದಾರೆ. ಸಿಂಪಲ್ ಎಲ್ಲಿ ಹೋದ್ರಿ ಸಿಂಪಲ್, ಮಳೆಗೆ ಕೊಚ್ಚಿ ಹೋದ್ರಾ? HK ಡ್ರೀಮ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಎನ್ಮ ಗಂಟೆಗೆ ಮಲ್ಪೆ ಪನೊಂದುಳ್ಳಿ ಅಂದೆ ಏನು ಮಾಡಿ ಖಂಡಿತನಾ ಕನ್ಫರ್ಮೇ ಸಿಂಪಲ್ ಬಾಯ್ 8 ಗಂಟೆಗೆ ಕನ್ಫರ್ಮಾ. ಗೀತಾ ಸಿಸ್ ಆಯ್ ಅಂತ ಹೇಳ್ತಾ ಇದ್ದಾರೆ. HK ಡ್ರೀಮ್ ಗಿಫ್ಟ್ ಡನ್ ಅಂತ ಲಾವಣ್ಯ ಸಿಸ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಅಮ್ಮು ಯೂಟ್ಯೂಬ್ ಚಾನಲ್ ಲಾವಣ್ಯ ಸಿಸ್ ಯಾನ್ ಮಾರಿಯಮ್ಮ ದೇವಸ್ಥಾನ ಉಳ್ಳೆ ಅಂದೆ ಸಿಂಪಲ್ ಬಾಯ್ ಇನ್ನು ಗೌಜುಂಡೆ ಮಾರಿಯಮ್ಮ ದೇವಸ್ಥಾನಡು 6 ಗಂಟೆಗೆ ಯಾನ್ ಲೈವ್ ಮಲ್ಪೆ. ಓಕೆ 6 ಗಂಟೆಗೆ ಸಂಧ್ಯಾ ಸಿಸ್ನ ಲೈವ್ ಉಂಟು. ಸಂಧ್ಯಾ 6 ಗಂಟೆ ನನಗೆ ಹಿಂಗೆ ಪನವ 6 ಗಂಟೆಗೆ ಸಂಧ್ಯಾ ಸಿಸ್ನ ಲೈವ್ ಉಂಟು. ಎಲ್ಲರೂ ಬಂದು ಸಪೋರ್ಟ್ ಮಾಡಲಿ ಆಯಿತಾ ಲೈವಿಗೆ. ಮತ್ತು ಹಾಯ್ ಸಂಧ್ಯಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೈರಿಂಗ್ ಅವ್ರು ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರಲ್ಲ. ಇನ್ಸ್ಪೈರಿಂಗ್ ಒಳ್ಳೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಓ ಕುದುರೆ ಒಂತೆ ತಾಳ್ಮೆಡು ಉಪ್ಪುಲ ಎಂಕ್ಲಿಗ್ಲ ಬರೀ ನಿಕ್ಲಿಗ್ಲ ಓದಿರ ದಾದಿ ಸಿಂಪಲ್ ಬೆಚ್ಚಡುಲ್ಲಾರ ಇರು ದಾದ ನಮಗಿಂತ ಬರ್ಸ ಬರೋದುಂಡು ಬೆಚ್ಚ ಉಪ್ಪಿರ ಬಲ್ಲಿ ಸಿಂಪಲ್ ಬಾಯ್. ನೀವು ಸಮಾಧಾನದಲ್ಲಿ ಇರಬೇಕು. ಎಂತಾಯ್ತು ವಿಷಯ ಎಂತದಂತ ಹೇಳಿ ನನಗೆ, ಏನು ವಿಷಯ? ಇನ್ಸ್ಪೈರಿಂಗ್ ವರ್ಲ್ಡ್ ಸಂಗೀತ ಸಿಸ್ ಅಂತ ಹೇಳಿದ್ರೆ ಶಾಲಿನಿ ಸಿಸ್ ಎಂಚಲ್ಲರು ಶಾಪ್ ಪರಿಯರ ತಿಂದು ತಿಂದರ ದಾದ ತಿನಿಯರು ದಾದ ಪರಿಯರ್ ಬಂದು ಪನ್ಪರ. ಸಂಧ್ಯಾ ಸಿಸ್ ರಿಟರ್ನ್ ಗಿಫ್ಟ್ ಪ್ಲೀಸ್. ಸಂಧ್ಯಾ ಸಿಸ್ ರಿಟರ್ನ್ ಗಿಫ್ಟ್ ಕೊಡಿ ಅಮ್ಮವರಿಗೆ. ಸಂಧ್ಯಾಕ್ಕ ಬಕ್ಕ ಈರು ಮೆಗ್ದಿಪಲ್ಲಿಯ ಅಂದೇ ಸಿಂಪಲ್ ಬಾಯ್ ಎಂಕುರಾಜನ ಮೆಗ್ದಿಪಲ್ಲಿ. ನಾವಿಬ್ಬರು ಸಿಸ್ಟರ್ಸ್ ಟ್ವಿನ್ಸ್ ಎಂಕುಲು ಅಮರು ನೈಸ್ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಸಿಸ್ ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ನಮ್ಮ ಅಮ್ಮ ಅವರು. ಶಾಲು ಊಟ ಆಯ್ತಾ, ಏನು ತಿಂಡಿ? ಆ ಸಿಂಪಲ್ ಬಾಯ್ ಕೇಳ್ತಾ ಇದ್ದಾರೆ ಶಾಲಿನಿ ಅವರೇ ಏನು ತಿಂಡಿ ಅಂತೆ. ಆಂಡೆ ಕೇಳೋದಲ್ಲಿರೋ ಆಂಡೆಯಾ? ಓಕೆ ಶಾಲು ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಶಾಲಿನಿ ಸಿಸ್ ನಿಮ್ದು ಊಟ ಆಯ್ತಾ ಅಂತ ಸಿಂಪಲ್ ಬಾಯ್ ಕೇಳ್ತಾ ಇದ್ದಾರೆ. ಕಿಚನ್ ಸಿಸ್ ಟಿಫಿನ್ ಗಿಫ್ಟ್ ಪ್ಲೀಸ್. ಭಾರಿ ಜೋರು ಬಸ್ಸಾರ್ಪುಂಡು ಸೌಂಡ್ ಕೇಳುದು. ಸಿಂಪಲ್ ಮಳೆ ಬರ್ತಿದೆ. ಮಳೆ 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 ಇಳೆಯ ಮೇಲೆ ಇಳಿದು ಬಂತು ಹೂವಿನ. ಸಿಂಪಲ್ ಈಗ ಬರ್ತೀನಿ ಬಸ್ಸ ಸಿಂಪಲ್ ಅವರು ಬಸ್ಸವನ್ನು ತಗೊಂಡು ಬಂದಿದ್ದಾರೆ. ಭೂಮಿಯು ತಂಪಾಯಿತು ಸಿಂಪಲ್ ಅವರೇ.
ಮಳೆಯ ಶಬ್ದಕ್ಕೆ ಕೇಳುವುದಿಲ್ಲ ಮಾತಾಡಿದ್ದು. ಲಾವಣ್ಯ ಸಿಸ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಮಂಡೆಗೆ ಕುರ್ತಿ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂಧ್ಯಾ ಸಿಸ್. ಸಿಂಪಲ್ ಬಾಯ್ ಅಂತೇಳಿ. ಓಕೆ ಸಿಂಪಲ್ ಬಾಯ್ ಬಾಯ್ ಸಿಂಪಲ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಹೌದೌದು, ಮಳೆ 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 ಮಳೆ. ಜೋರು ಮಳೆ ಉಂಟು, ಜೋರು ಮಳೆ. ಶಬ್ದ ನನಗೆ ಕೇಳುವುದಿಲ್ಲ, ಮಾತಾಡಿಕೆ ಕೇಳುವುದಿಲ್ಲ. ಲಾವಣ್ಯ ಚಾ ಪರಿಯರ್ ಅಂತ ಕೇಳೋದಿಲ್ಲ ನಮ್ಮ ಸಿಂಪಲ್ ಬಾಯ್. ಚಾ ಪರಿಯರೆ ಲಾವಣ್ಯ ಸಿಸ್. ಲಾವಣ್ಯ ಸಿಸ್ ಚಾ ಕುಡಿದ್ರ ಅಂತ ನಮ್ಮ ಸಿಂಪಲ್ ಬಾಯ್ ಕೇಳ್ತಾ ಇದ್ದಾರೆ. ಒಮ್ಮೆ ಹೇಳಿ ಅವರಿಗೆ. ಕೇಳ್ತಾ ಇದೆ ನಿಮಗೆ ಏನು ನೀ ಸಿಂಪಲ್ ಬಾಯ್ ಅಂತ ಕೇಳ್ನಾ? ಮಳೆ ಮಳೆ ಉಂಟು, ಮಳೆ. ಎಲ್ಲಿಗೆ ಹೋದರು ಎಲ್ಲ ವರ್ಷವನ್ನು ನೋಡುತ್ತಿದ್ದಾರೆ. ಕಿಚನ್ ಸಿಸ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ಅಮ್ಮವರಿಗೆ. ಕಿಚನ್ ಸಿಸ್ ಗಿಫ್ಟ್ ಕೊಡ್ತಾರೆ ಆಯ್ತಾ? ಅವರ ವಿಡಿಯೋಗೆ ಕಮೆಂಟ್ ಹಾಕಿ. ಕಿಚನ್ ಸಿಸ್ ಗಿಫ್ಟ್ ಕೊಡ್ತಾರೆ ಆಯ್ತಾ? ಎಲ್ಲಿಗೆ ಹೋದರೆಲ್ಲ ಎಲ್ಲರೂ ಬೊಲ್ಲದಲ್ಲಿ ಹೋಗಿದ್ದಾರೆ. ಅಷ್ಟು ಬೊಲ್ಲ ಬರಲಿಲ್ವಾ? ಈಗ ಸ್ವಲ್ಪ ಸ್ಟಾರ್ಟ್ ಆದದಷ್ಟೇ ವರ್ಷ. ಬೊಲ್ಲ ಬರಲಿಲ್ಲ. ಕಾಫಿ ಆಯಿತು ಸಿಂಪಲ್ ಬಾಯ್ ನನ್ನದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಲಾವಣ್ಯ ಸಿಸ್. ಲಾವಣ್ಯ ಸಿಸ್ ಕೊನೆಯಲ್ಲಿ ಕಾಫಿ ಆಂಡ್ಗೆ ಯಾರನ್ನ ಕಾಫಿ ಆಯಿತು ಸಿಂಪಲ್ ಬಾಯ್ ನನ್ನದು. ಶುಭಾಶಯಗಳಂತೇಳಿ. ಗಾಳಿ ಮಳೆ ಹೌದು, ಗಾಳಿ ಮಳೆ ಬರ್ತಾ ಇದೆ. ಗಾಳಿ ಚೂರು ಕಮ್ಮಿ ಆಂಡು, ವರ್ಷ ಮಾತ್ರ ಜೋರುಂಡು. ಲಾವಣ್ಯ ಶಾಪಿಂಗ್ ಅಂತ ಹೇಳಿದೆ. ಈ ಮಳೆಯಲ್ಲಿ ಶಾಪಿಂಗ್ ಬೇಡ ಲಾವಣ್ಯ ಸಿಸ್. ಇವತ್ತು ಶಾಪಿಂಗ್ ಕ್ಯಾನ್ಸಲ್. 3ನೇ ಮಾರಿಯಮ್ಮ ದೇವಸ್ಥಾನದ ಹತ್ತಿರ ಇದ್ದೇನೆ ಸಿಂಪಲ್ ಬಾಯ್. ಮಾರಿಯಮ್ಮನ ಮೂಜಿ ದೇವಸ್ಥಾನ ಉಂಡೆ ಕಾಪುಡು. ಹೆಂಗೆ ಗೊತ್ತಿಜ್ಜಿ? 3ನೇ ಒಂಜಿ ದೇವಸ್ಥಾನ ಅಪ್ಪೋ ಹೆಂಗುಲು. ನಾನು ಒಂದೇ ದೇವಸ್ಥಾನ ಒಪ್ಪು ನಂದಿನಿ ಕಾಪುಡು. ಮಂಗಳೂರು ಉಡುಪಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಲಾವಣ್ಯ ಸಿಸ್. ಸಪೋರ್ಟಲ್ಲಿದ್ದಾರೆ. ಭಾರಿ ಜೋರುಂಡಿ ಬರ್ಸ. ಪಾತೆರ್ನ ಕೇಂಡ ಮಾತಾಡಿದ್ದು ಕೇಳಿಸುತ್ತದಾ? ಕೊಡೆ ಹಿಡಿದು ಹೋಗುವ. ಹೌದು, ಆದರೆ ಎಲ್ಲ ಚಂಡಿ ಆಗ್ತೇವಲ್ಲ, ಒದ್ದೆ ಆಗ್ತೇವೆ. ಹೊಸ ದೇವಸ್ಥಾನ. ಓಕೆ ಓಕೆ. ಅವಿದೆ ಜೋಕಲು ಅಲ್ಲ. ಒಂಚೂರು ತೂಲದೆ ಸಂಧ್ಯಾ ಮರ ತಾಡಿದ ಮೀನು ಉಂಟೋದರೆ ಮರ ಇದೆ. ಎಡಿಲ್ ಬೈದ್ರೆ ಯಾವ ಮರ ಇದೆ? ಒಂಚೂರು ತೂಲಾಗೆ ಅಲ್ಪ ತೋಜುವೆರಾನ್ನಿ. ಓಯಲ್ ಲಾವನ್ ಮಾರ ಇದೆ. ಓಲುಲ್ಲೇರ ಅಲ್ಪ ಓಲ ಒಂದೇರೆಲ್ಲ ಜಾಗುಪ್ಪಂದು ಗ್ರೌಂಡ್ ಅಲ್ಪ ಒಂದೇ ವೇಳೆ ಸಿದ್ಧಾರ್ಥನಿಲ್ಲ ಉಪ್ಪೇರು ಜೋಕುಳು ಕೇಳಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಸಂಜೆ ಅಕ್ಕ ಈರು ಸಂಗೀತ ಅಕ್ಕನ ಇಲ್ಲಡುಪ್ಪುನ ಅಂದು ಎಂಗಳು ಒಂದೇ ಇಲ್ಲಡುಪ್ಪುನು ಆಡ ಯಾನು ಸೆಕೆಂಡ್ ಫ್ಲೋರ್ ಉಡಲ್ಲ, ಯಾರು ಫಸ್ಟ್ ಫ್ಲೋರ್ ಉಡಲ್ಲ. ಅಮ್ಮ ಯೂಟ್ಯೂಬ್ ಚಾನಲ್ ಸಂಜೆ ಸಿಸ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾರೆ. ಸಂಜೆ ಸಿಸ್ ರಿಟರ್ನ್ ಮಾಡಿ ಆಯ್ತಾ ಗಿಫ್ಟ್? ಸಿಂಪಲ್ ಬಾಯ್ ಕೇಳ್ತದಲ್ಲ. ಓಕೆ ಓಕೆ. ಓ ಅಂಚ ಅಂದ ಎಂಗಳು ಡ್ರಿಂಕ್ಸ್ ಅದೇ ಸಿಂಪಲ್ ಬಾಯ್. ಎಂಗಳು ಜನ ಡ್ರಿಂಕ್ಸ್. ಟಿಫಿನ್ ಗಿಫ್ಟ್ ಕಿಚನ್ ಸಿಸ್ ಗಿಫ್ಟ್ ಪ್ಲೀಸ್. ಕಿಚನ್ ಸಿಸ್ ಹೋಗಿ ಆಯ್ತಾ ಅಂತ. ಗೀತಾ ಸಿಸ್ ಹೋದ್ರು ಕಾಣಬೇಕು. ಅವರದ್ದು ವಿಡಿಯೋಗೆ ಕಮೆಂಟ್ ಮಾಡಿ ಆಯ್ತಾ? ಫ್ಲ್ಯಾಟ್ ಕತ್ತಿ ಇಲ್ಲಡೆ ಒಂದು ಸೈಡ್ ಫ್ಲ್ಯಾಟ್ ಕಡದಿಲ್ಲ ಎಂಗಳು. ಫ್ಲ್ಯಾಟ್ ಕತ್ತಿ ಇಲ್ಲಡೆ ಬಿಲ್ಡಿಂಗ್ ಡೊಪ್ಪು. ಯಾರು ಬಾಡಿಗೆ ಡೊಪ್ಪುನೇ ಸೀಟ್ ಡೊಪ್ಪು. ಸೀಟ್ ಫ್ಲ್ಯಾಟಿಗೆ ಸೀಟ್ ಇದು ಸೀಟಲ್ಲಿ ಸೀಟ್. ಫ್ಲ್ಯಾಟ್ ಇತ್ತು ನಾನು ವೈಫಿಗೆ ಬರಲ್ಲ ಬೈದೆ. ಸಿಂಪಲ್ ಫ್ಲ್ಯಾಟ್ ಇತ್ತು ನಾನು ವೈಫಿಗೆ ಬರಲ್ಲ ಬೈದೆ. ಫಸ್ಟ್ ಫ್ಲೋರ್ ಬಂತ
ఫ్లోర్ మార్ అవి ఫస్ట్ ఫ్లోర్ పండి ఫస్ట్ ఫ్లోర్లో ఉండు ఇల్లాడు సెకండ్ ఫ్లోర్లో ఉండు అవే ఫస్ట్ సెకండ్ ಫ್ಲೋರ್ ಸೀಟು ಇಲ್ಲ ತುಳಿ ಸೀಟಲ್ಲಿದ್ದೇನೆ ಸೀಟಲ್ಲಿ ಕನ್ಫ್ಯೂಸ್ ಆಗ್ಬಿಡತ್ತೆ ಕನ್ಫ್ಯೂಸ್ ಆಗ್ತದಲ್ಲ ಪ್ಲೀಸ್ ರಿಟರ್ನ್ ಗಿಫ್ಟ್ ಒಕ್ಕಡೆ ಸಿಂಪಲ್ ಹೆಂಗು ಟ್ವಿನ್ಸ್ ಆಗ್ತವೆ ಹೆಂಗುರಾಜನ ಅಕ್ಕ ಬೆಂಕಿ ಒಡ ಹುಟ್ಟಿದವರು ನಾವು ಅವು ಯಾರು ಫಸ್ಟ್ ಫ್ಲೋರ್ ಬಂದಿನಿ ಪಂಡ ಎನ್ನೋಡತ್ತೆ ಮಾತೆ ನಾನು ಫ್ಲ್ಯಾಟ್ ಇಲ್ಲ ಅಂಚ ಅತ್ತ ಮಾರ ನಾನು ಈ ಫ್ಲ್ಯಾಟ್ ಇಲ್ಲ ಪಂಡೆ ಒಂದು ಖುಷಿ ಪಡುತ್ತ ಸಿಂಪಲು ಇಜ್ಜಿ ಸಿಂಪಲ್ ಸತ್ಯವನ್ ಯಾನಿಗೆ ವ್ಯೂಸ್ಕೊಂಡು ಬಂದಿದ್ದೇನೆ ತುಳಿ ನಾನು ನಿಂತಿದ್ದೇನಾ ತುಳಿ ತುಳಿ ಯಾಕೆ ನಿಂತಿದ್ದೆ ತುಳಿ ನೋಡಿ ಅಲ್ಲೇನು ಕೆಳಗೆ ಮನೆ ಕಾಣ್ತಾ ಇದೆಯಲ್ಲ ಅದು ಕೆಳಗೆ ನಾನು ಮೇಲೆ ಇದ್ದೇನೆ ನೋಡಿ ಮೇಲೆ ಇದು ನೋಡಿ ಇದು ಇದು ಬೇರೆಯವರದ್ದು ಮನೆದು ಸೆಕೆಂಡ್ ಫ್ಲೋರ್ ಅಯ್ಯೋ ದೇವಾ ಇಲ್ಲ ನಾನು ಯಾರಿಗೆ ಸುಳ್ಳು ಹೇಳೋದಿಲ್ಲ ಸಿಂಪಲ್ ನಾನು ಬಾಡಿಗೆ ಮನೆಯಲ್ಲಿದ್ದೇನೆ ಆಯಿತಾ ಬರ್ಸ ನೇ ಸೀಟಿಗೆ ಬರ್ಸ ಪೂರ್ಣ ಹಿಡ್ದು ವಾಯ್ಸ್ ಕೇನುಜಿ ಅಂತ ವಾಯ್ಸ್ ಅಂತೆ ನಲ್ಲ పరమాత్మ దాయి దించిన నెగ్గి దాయి దాదా సింపుల్ దాదా అతను బొర్చిన నెగ్గి బొర్చిన మళ్ళీ సింపుల్ బాయ్ బేజారు మల్పొచ్చిరు ಓಕೆ ಸಿಂಪಲ್ ಬಾಯ್ ಯಾರು ಸಿಂಪಲ್ ಬಾಯ್ 2 ದಿನ ಒಂಜರ ದಿನ ನೀರು ಬರಂದೆ ಲೈವ್ ಗೊತ್ತುಂಡೆ ದಾದ ವಿಷಯ ದಾಲ ಪ್ರಾಬ್ಲಮ್ ಆತಂಡೆ ಯಾನು ಸಿಸ್ಟರ್ ಇರ್ನದೆ ಮೆಗ್ದಿ ಬಡ್ಚಿನ ಸಿಸ್ಟರ್ ಅವು ಅಣ್ಣನ ಮರಳಿ ಮಕ್ಕಳು ಖುಷಿ ಹೆಜ್ಜೆ ಸಿಂಪಲ್ ಯಾನ್ಸ ಎಂಕುಲಂಚ ಪನ್ಪುಜ ಸಿಂಪಲ್ ಬಾಯ್ ಹೆಂಗೆ ತಗೋದು ಅಂಚಿದ ಪರ ವರ್ಡ್ ಉಂಟು ದೆಪ್ಪೆಲ್ಲ ಮನಸ್ಸಾಪುಜ ಅಂಚ ನೀವು 100 ಕಾಲ ಬಾಳಬೇಕು ಸುಖವಾಗಿರಬೇಕು ಖುಷಿಯಾಗಿರಬೇಕು ಓಕೆ ಎಲ್ಲರೂ ಹೋದ್ರ ಅಂತ ಅದೇ ಪೂರ ಪೋಯರ ಅಂತ ಮಳೆ 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 ಇಳೆಯ ಮೇಲೆ ಸಿಂಪಲ್ ಬಾಯ್ ಅತ್ತಿಯೇ ಬಾಡಿಗೆ ಹತ್ತುಪ್ಪುಂಡು ಅದೇ ಗೊತ್ತುಂಡೆ ಹೆಂಗಲ್ಲ ಇಲ್ಲಾಡು ಪಪ್ಪ ಒಂಜಿ ಸೈಡ್ ಒಂದು ಕಟ್ಟದೇರು ಸೆಕೆಂಡ್ ಫ್ಲೋರ್ ಮುಟ್ಟ ಕಟ್ಟದೇರು ಆಯ್ತು ಫಸ್ಟ್ ಫ್ಲೋರು ಸ್ಲ್ಯಾಬ್ ಪಾಡ್ದಿರ ಸೆಕೆಂಡ್ ಫ್ಲೋರು ಸೀಟ್ ಉಪ್ಪು ಸೀಟ್ ಪಾಡ್ದಿನಿ ನಾನು ತುಂಬ ಬಾಡಿಗೆದಿಲ್ಲ ಇತ್ತೆ ಓಕೆ ಇತ್ತೆ ನಾನು ಮೂಲೆ ಅಮ್ಮನ ಅವಳೆ ಉಳ್ಳೆ ಅಂಚ ಬೇತೇನೆ ಅಡಿಗೆ ಎಲ್ಲ ಬೇತೀರ ಅಂಚ ಅಣ್ಣ ಸಿಂಪಲ್ ಅಣ್ಣ ಈ ಗಾಯಿ ಎನ್ಕ್ವೈರಿ ಮಲ್ಪ ನಾವು ಪೂರ ಸಿಂಪಲ್ ಬಾಯ್ ಯಾಕೆ ಎನ್ಕ್ವೈರಿ ಮಾಡೋದು ಸಿಂಪಲ್ ಬಾಯ್ ಮನೆ ಕಟ್ಟಿ ಕೊಡುವ ಲಕ್ಷಣ ಉಂಟ ಸಿಂಪಲ್ ಬಾಯ್ ಫ್ರೀ ಇಲ್ಲು ಮೀನು ಕೊಡ್ಪಾರ ಸಿಂಪಲ್ ಬಾಯ್ ಎಂಗ್ಲೇ ಫ್ರೀಯಲ್ಲಿ ಇಲ್ಲು ಕಟ್ಟಿ ಕೊಡುತ್ತೀರಾ ಸಿಂಪಲ್ ಬಾಯ್ ಅಣ್ಣ ಸಿಂಪಲ್ ಅಣ್ಣವನದಲ್ಲಿ ಸಂಧ್ಯಕ್ಕ ಓಲುಪ್ಪುನಿ ಎಂಗುಳಿತ ಬರ್ಸಾಡುಲ್ಲ ಬರ್ಸದಲ್ಲಿ ಇದ್ದೇವೆ ಬರ್ಸದಲ್ಲಿ ಮಳೆ ಬರ್ತಾ ಇದೆ ಎಲ್ಲಿ ಕಟ್ಟಾರೆ ಯಾನ ಮೇಸ್ತ್ರಿ ಹತ್ತು ಅಂದೆ ಸಿಂಪಲ್ ಬಾಯ್ ಮಲ್ಲೇಜಿ ಸಿಂಪಲ್ ಬಾಯ್ ಮೇಸ್ತ್ರಿ ಹತ್ರ ಮಲ್ಲೇಜಿ ಅತ್ತ ಇತ್ತೆ ಕೆಲವೊಬ್ಬರ ಯೋಜನೆ ಪುರ ಉಂಡತೆ ಐತಿಕೆ ನಾನು
ಸಿಂಪಲ್ ಬಾಯ್ತು ಆಜು ಗಂಟೆಗೆ ಏನೇ ಮೆಗ್ದಿನ ಲೈವ್ ಉಂಟು ಸಂಜೆನ ಬಂದು ಸಪೋರ್ಟ್ ಮಾಡಿ ಆಯ್ತಾ. ನೆರೋಚಿ ಸಿಂಪಲ್ ಬಾಯ್. ಭೂಮಿಡಿ ಅನ್ನ ಮೊದಲೇ ನಮ್ಮ ಸಿಂಪಲ್ ಬಾ ಯೋಜನೆ ದೆಪ್ಪುನೇದು ದುಂಬು ಯೋಚನೆ ದೆಪ್ಪುಡು ಜಂಡ ಕೆಕ್ಕಿಲ ಗುರುತು. ಓ ದೇವ ಎಂತ ಯೋಚನೆ ಮಾರ್ರೆ ಎಂತ ಯೋಚನೆ. ಸಿಂಪಲ್ ಬಾಯ್ ಚಾ ಪರಿಯಾರ ಚಾ ಪರ್ಪರ ಬೈ ಏನಾರ